ಸೋನ್ಸೂದ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಉಳ್ಳಾಲದಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣವಾಗಲಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಪ್ಲಾಂಟ್ ಸ್ಥಾಪನೆಯಾಗಲಿದೆ. ನಟ ಸೋನ್ಸೂದ್ ನಮ್ಮ ಭಾಗಕ್ಕೆ ಒಳ್ಳೆಯ ಕೊಡುಗೆಯನ್ನ ನೀಡಿದ್ದಾರೆ. ಇದು ನನಗೆ ಮತ್ತು ನಮ್ಮ ಕ್ಷೇತ್ರದ ಜನರಿಗೆ ಸಿಹಿ ಸುದ್ದಿಯಾಗಿದೆ. ಇನ್ನು 60 ಲಕ್ಷ ನಟ ಸೋನ್ಸೂದ್, ಉಳಿದ 40 ಲಕ್ಷ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೊಟ್ಟಿದೆ. ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಇನ್ನು 3 ದಿನಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣವಾಗಲಿದೆ ಎಂದು ಅವರು ಹೇಳಿದರು. ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೋನ್ಸೂದ್ ರವರ ಆಕ್ಸಿಜನ್ ಪ್ಲಾಂಟ್, ಆಕ್ಸಿಜನ್ ತಯಾರಿಕಾ ಘಟಕ ಇವತ್ತು ಶನಿವಾರ ಅತಿಥಿಯವರೊಂದು ಬರಲಿಕ್ಕಿದೆ. ಅದು ಫಿಟ್ ಮಾಡಲಿಕ್ಕೆ 3 ದಿವಸ ಟೈಮನ್ನು ಕೂಡ ಇವತ್ತು ತೆಗೊಳ್ತಾರೆ. ಸುಮಾರು 60 ಲಕ್ಷ ರೂಪಾಯಿ ಇದೊಂದು ಘಟಕ. ಇದು ಸುಮಾರು ಇದರಲ್ಲಿ 45 ಲಕ್ಷ ಸೋನ್ಸೂದ್ ಅವರು, 15 ಲಕ್ಷ SDR ಫಂಡಿಂದ ಜಿಲ್ಲಾಡಳಿತ ಇವತ್ತು ಕೊಟ್ಟಿದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನನ್ನ ಕ್ಷೇತ್ರ ಸರ್ವ ಜನರ ಪರವಾಗಿ ತಮ್ಮ ವೃತ್ತಿಯೊಂದಿಗೆ ಸಾಮಾಜಿಕವಾದ ಚಿಂತನೆಯಲ್ಲಿಟ್ಟುಕೊಂಡು ಸರ್ವ ಜನರಿಗೆ ಕೂಡ ಆ ಸಹಕಾರ ಮಾಡಿದ ಸೋನ್ಸೂದ್ ಅವರಿಗೆ ಮತ್ತು ಅವರ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯವು. ಅದೇ ರೀತಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ, ಜಿಲ್ಲಾಧಿಕಾರಿಗಳಿಗೂ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ನನ್ನ ಕೃತಜ್ಞತೆ ಇವತ್ತು ಸಲ್ಲಿಸ್ತೇನೆ. ಇವತ್ತು ಆಕ್ಸಿಜನ್ ತಯಾರಿಕೆ ಘಟಕದಿಂದ ಬಹುಶಃ ಇವತ್ತು 2ನೇ ಹಂತದ ನಮಗೆ ICU ಸೆಟಪ್ ಮಾಡಲಿಕ್ಕೆ ಸುಲಭವಾಗಿರ್ತದೆ. ಅದು ಭಾಳಷ್ಟು ಇವತ್ತು ಪ್ರಯೋಜನಕಾರಿಯಾಗಲಿದೆ. ನಮ್ಮಲ್ಲಿ ಈಗಾಗಲೇ ಟ್ಯೂಬ್ನ ವ್ಯವಸ್ಥೆ ಇದೆ, ನಮ್ಮ ಸಿಲಿಂಡರ್. ಅದು ಸಿಲಿಂಡರ್ನ ಸಮಸ್ಯೆ ಏನಂತ ಹೇಳಿದರೆ, ಖಾಲಿ ಆದ ತಕ್ಷಣ ಬರಬೇಕು, ಅಲ್ಲಿಂದ ಒತ್ತಾಯ ಮಾಡಬೇಕು, ಕೆಲವೊಮ್ಮೆ ಅವರು ಸರಿಯಾದ ಸಮಯದಲ್ಲಿ ಬಂದು ಮುಟ್ಟುವುದಿಲ್ಲ. ಈ ಟೈಮ್ ಪೇಷಂಟಲ್ಲಿ ಇದ್ದಾಗ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸೇ ಸ್ವಲ್ಪ ಟೆನ್ಷನ್ ಆಗುವ ಒಂದು ವಿಚಾರ ಆಗುವ ಕಾರಣ ಇದು ಈಗ ಒಂದು ಶಾಶ್ವತವಾದ ಒಂದು ಪ್ರಯೋಜನ ಇವತ್ತು ಆಗುವಂಥದ್ದು. ಸುಮಾರು 100 ಬೆಡ್ಡಿಗೆ ಅನುಕೂಲ ಆಗುವಷ್ಟು ಇವತ್ತು ಈ ತಯಾರಿಕಾ ಘಟಕದಲ್ಲಿ ಇವತ್ತು ನಮಗೆ ಆಕ್ಸಿಜನ್ ಆಗ್ತದೆ.